ಗುಬ್ಬಿ ತಾಲೂಕು ಕಡಬ ಹೋಬಳಿ ಕಲ್ಲೂರು ಗ್ರಾಮದಲ್ಲಿ ಶ್ರೀ ಗಂಗಾ ಮತಸ್ಥ ಬೆಸ್ತರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಕುಲದೇವತೆ ಹಾಗೂ ಕ್ಷೇಮೆ ಮತ್ತು ಶುದ್ಧೀಕರಣದ ದೇವತೆಯ ವ್ಯಕ್ತಿತ್ವ ಗಂಗಾ ಜಯಂತಿಯನ್ನು ಸರಳವಾಗಿ ಶಾಸ್ತ್ರೋತ್ರವಾಗಿ ಆಚರಿಸಿ ಸಕಲ ಜೀವರಾಶಿಗಳಿಗೆ ಜಲಾಮೃತ ನೀಡಿ ಕಾಪಾಡು ಜಗನ್ಮಾತೆ ಎಂದು ಸಂಕಲ್ಪ ಮಾಡಲಾಯಿತು। ಈ ಸಂದರ್ಭದಲ್ಲಿ ನಾಟಿ ಜ್ಯೋತಿಷಿ ಹಾಗೂ ನಾಟಿ ಬೋರ್ ಪಾಯಿಂಟ್ ಮಾಡುತ್ತಿರುವ ಬೋಚಿಹಳ್ಳಿ ವಾಸಿ ಅಶೋಕ್ ಪಾಂಡುರಂಗ ಹಾಗೂ ಹೋಟೆಲ್ ಮಾಲೀಕರಾದ ಹರೀಶ್, ಶಿವರಾಜ್ ಹಾಗೂ ಕಿರುಚಿತ್ರ ನಿರ್ದೇಶಕ ಸಾಹಿತಿ ಅರುಣ್ ಕುಮಾರ್ ಅವರನ್ನು ಸನ್ಮಾನಿಸಲಾಯಿತು। ಹಿರಿಯರಾದ ಚೆನ್ನಮಲ್ಲಯ್ಯ, ಶಿವಣ್ಣ, ತಾತಯ್ಯ, ನಾಗರಾಜು, ರತ್ನಮ್ಮ, ದಯಾನಂದ್, ಸುರೇಶ್, ಆನಂದ್, ಗಂಗಾ ಮತಸ್ಥ ಬೆಸ್ತರ ಕ್ಷೇಮಾಭಿವೃದ್ಧಿ ಸಂಘದ ಸೋಮಶೇಖರ್, ಅರುಣ್ ಕುಮಾರ್, ವೆಂಕಟೇಶ್, ಕಿರಣ್ ಕುಮಾರ್, ದೇವಾಂಗ ಸಮುದಾಯದ ಲಿಂಗಣ್ಣ, ಕುಮಾರ್ ಸ್ವಾಮಿ ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ದರು। ಅದು ಉತ್ತರ ಪ್ರದೇಶದಲ್ಲಿ ಗಂಗಾ ನದಿ ತನ್ನ ಕೇವಲ ಒಂದು ಜಾತಿಗಾಗಿ ಇದಕ್ಕೆ ಒಂದು ತಪ್ಪನ್ನ ಮೋಕ್ಷ ಕೊಡೋಳು ಈ ಗಂಗಮ್ಮ ತಾಯಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ। ಏನೇ ತಪ್ಪು ಒಪ್ಪು ಏನಿದ್ರು ಕೂಡ ಅವನ್ನೆಲ್ಲ ತನ್ನ ಹೊಟ್ಟೆಯೊಳಗೆ ಹಾಕೊಂಡು ಹರಿಸ್ಕೊಂಡು ಹೋಗ್ತಾ ಇರುವಂತ ತಾಯಿ ಆ ಗಂಗಾ ತಾಯಿ। ಆ ಗಂಗಾ ತಾಯಿಗೆ ನೀವೆಲ್ಲರೂ ಇವತ್ತ ಸೇವೆಗೆ ಪಾತ್ರರಾಗಿದ್ದೀರಾ। ನಿಮ್ಗೆಲ್ರಿಗೂ ನಾನು ಆ ತಾಯಿ ಗಂಗಮ್ಮ ತಾಯಿ ಒಳ್ಳೇದಾಗ್ಲಿ ಅಂತ ಬಯಸ್ತೀನಿ। ಹಾಗೆ ಕಿರಣ್ ಕುಮಾರ್ ಅವರು ಗಂಗಾ ಪರಮೇಶ್ವರಿ ಕುರಿತು ಎರಡು ಮಾತಾಡಬೇಕು ಅಂತ ಕೇಳ್ಕೊಂತೀವಿ, ಇತಿಹಾಸ ಹೇಳ್ಬೇಕು ಅಂತ ಕೇಳ್ಕೊಂತೀವಿ। ತಾಯಿಯಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸುತ್ತಾ, ಗಂಗೆ ಬಗ್ಗೆ ಇತಿಹಾಸ ಏನಪ್ಪಾ ಅಂದರೆ, ಗಂಗೆ ಎಂಬುದು ಒಂದು ಗಂಗಾ ನದಿಯ ವ್ಯಕ್ತಿತ್ವ ಆಗಿದ್ದು ಇದನ್ನು ಹಿಂದೂಗಳು ಶುದ್ಧೀಕರಣ ಮತ್ತು ಕ್ಷಮೆಯ ದೇವತೆಯಾಗಿ ಪೂಜಿಸುತ್ತಾರೆ। ಅನೇಕ ಹೆಸರುಗಳಿಂದ ಕರೆಯಲ್ಪಡುವ ಗಂಗೆಯನ್ನು ಸಾಮಾನ್ಯವಾಗಿ ಮಕರ ಎಂಬ ದೈವಿಕ ಪ್ರಾಣಿಯ ಮೇಲೆ ಸವಾರಿ ಮಾಡುವ ಸುಂದರ ಮಹಿಳೆ ಎಂದು ಚಿತ್ರೀಕರಿಸಲಾಗಿದೆ। ಕೆಲವು ಆರಂಭಿಕ ಉಲ್ಲೇಖಗಳು ಋಗ್ವೇದದಲ್ಲಿ ಕಂಡುಬರುತ್ತವೆ। ಅಲ್ಲಿ ಅವಳನ್ನು ನದಿಗಳಲ್ಲಿ ಅತ್ಯಂತ ಪವಿತ್ರ ಎಂದು ಉಲ್ಲೇಖಿಸಲಾಗಿದೆ। ಆ ಕಥೆಗಳು ಮುಖ್ಯವಾಗಿ ರಾಮಾಯಣ, ಮಹಾಭಾರತ ಮತ್ತು ಪುರಾಣಗಳಂತಹ ವೇದೋತ್ತರ ಗ್ರಂಥಗಳಲ್ಲಿ ಇತಿಹಾಸ ಪುಟವಾಗಿ ಕಂಡುಬರುತ್ತವೆ।